ನಗರದ ಜೆಪ್ಪು ಬಳಿ ಇತ್ತೀಚೆಗೆ ನಡೆದ ಒಂದೇ ಕುಟುಂಬದ 4 ಆತ್ಮಹತ್ಯೆ ಪ್ರಕರಣದಲ್ಲಿ ಮೃತ ವಿಜಯಲಕ್ಷ್ಮಿಯನ್ನು ಮಹಿಳೆಯೊಬ್ಬಳು ಮತಾಂತರಕ್ಕೆ ಯತ್ನಿಸಿರುವ ಅಂಶ ಬೆಳಕಿಗೆ ಬಂದಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಪ್ರಕರಣಕ್ಕೆ ಸಂಬಂಧಿಸಿ ವಶಕ್ಕೆ ಪಡೆದಿದ್ದ ನೂರ್ ಜಹಾನ್ ಎಂಬಾಕೆಯನ್ನು ಬಂಧಿಸಲಾಗಿದೆ. ಈಕೆ ವಿಜಯಲಕ್ಷ್ಮಿಯನ್ನು ಮುಸ್ಲಿಂ ಸಮುದಾಯದವರ ಜತೆ ಮದುವೆಗೆ ಯತ್ನಿಸಿರುವುದು ಸಾಂದರ್ಭಿಕ ದಾಖಲೆಗಳಿಂದ ದೃಢಗೊಂಡಿದೆ ಎಂದು ಹೇಳಿದ್ದಾರೆ. ನೂರ್ ಜಹಾನ್ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಮೃತ ಮಹಿಳೆ ವಿಜಯಲಕ್ಷ್ಮಿ ಕುಟುಂಬದ ಜೊತೆ ಅಲ್ಲೇ 4 ವರ್ಷ ಫ್ಲಾಟ್ನಲ್ಲಿ ವಾಸವಾಗಿದ್ದರು ಎಂದು ಹೇಳಿದರು. ಆತ್ಮಹತ್ಯೆ ಮಾಡಿಕೊಂಡ ನಾಗೇಶ್ ಮತ್ತು ಪತ್ನಿ ವಿಜಯಲಕ್ಷ್ಮಿ ಮಧ್ಯೆ ಜಗಳ ನಡೆಯುತ್ತಿತ್ತು. ಮನೆಯಲ್ಲಿ ಪ್ರತಿನಿತ್ಯ ಕುಡಿದು ಬಂದು ಪತಿ ನಾಗೇಶ್ ಜಗಳ ಮಾಡುತ್ತಿದ್ದ. ತನ್ನ ಬಳಿ ಕುಟುಂಬದ ಸಮಸ್ಯೆ ಹೇಳಿಕೊಂಡಾಗ ಮುಸ್ಲಿಂ ಸಮುದಾಯದವರ ಜೊತೆ ಮದುವೆ ಮಾಡಿಸುವ ಭರವಸೆ ನೀಡಿರುವುದು ತಿಳಿದು ಬಂದಿದೆ ಎಂದು ಹೇಳಿದರು. ಮಂಗಳೂರಿನಲ್ಲಿ ಮದುವೆ ಬ್ರೋಕರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಆರೋಪಿ ನೂರ್ ಜಹಾನ್ ಮದುವೆಗೂ ಮುನ್ನ ಇಸ್ಲಾಂಗೆ ಮತಾಂತರ ಆಗಲು ಹೇಳಿ ವಿಜಯಲಕ್ಷ್ಮಿ ಫೋಟೋವನ್ನು ತನ್ನಲ್ಲಿ ಇರಿಸಿಕೊಂಡು ಮುಸ್ಲಿಂ ಹುಡುಗನ ಹುಡುಕಾಟವನ್ನು ನಡೆಸಿರುವುದು ಬೆಳಕಿಗೆ ಬಂದಿದೆ ಎಂದು ಕಮಿಷನರ್ ತಿಳಿಸಿದರು. 8ನೇ ತಾರೀಕು ನಮ್ಮ ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಪಾಂಡೇಶ್ವರ ಸೌತ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಇದರಲ್ಲಿ ಒಟ್ಟು 4 ಜನ ತಮ್ಮ ಮನೆಯಲ್ಲಿ ಮೃತ ಹೊಂದಿದ ಸ್ಥಿತಿಯಲ್ಲಿ ಸಿಕ್ಕಿದ್ರು. ನಾಗೇಶ್, ವಿಜಯಲಕ್ಷ್ಮಿ, ಸಪ್ನಾ ಮತ್ತು ಸಮರ್ಥ ಅಂತ ಇಬ್ಬರು ಮಕ್ಕಳು. ಈ ಒಂದು ಘಟನೆಯಲ್ಲಿ ನಮಗೆ ಯಾರು ಮೃತ ನಾಗೇಶ್ ಇದ್ದಾನೆ ಆತ ನಮ್ಮ ASI ಅವರಿಗೆ ಒಂದು ವಾಯ್ಸ್ ನೋಟನ್ನು ಕಳಿಸಿಕೊಟ್ಟಿರ್ತಾನೆ. ಕಾರಣ ಆಕೆ ಒಬ್ಬ ಮುಸ್ಲಿಂ ಮಹಿಳೆ ಇದ್ದು ತನ್ನ ಹೆಂಡತಿ ವಿಜಯಲಕ್ಷ್ಮಿ ಅನ್ನೋಳನ್ನ ಕೂಡ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿದ್ದಾಳೆ. ಮತ್ತು ಡೈವರ್ಸು ನಮ್ಮ ಕಂಪ್ಲೀಟ್ ಫ್ಯಾಮಿಲಿ ಸಾವಿಗೆ ಇವಳೇ ಕಾರಣ ಅನ್ನುವಂಥದ್ದು ಆರೋಪಿಸಿ ಒಂದು ವಾಯ್ಸ್ ನೋಟನ್ನು ಕಳಿಸಿರ್ತಾನೆ. ಈತ ಮೂಲತಃ ಬೀಳಗಿ ತಾಲೂಕು ಬಾಗಲಕೋಟೆ ಜಿಲ್ಲೆಯವನಾಗಿರ್ತಾನೆ. ಅದರ ಹಿನ್ನೆಲೆಯಲ್ಲಿ ಅವನ ಇಮಿಡಿಯೇಟ್ ಬ್ಲಡ್ ರಿಲೇಟಿವ್ಸ್ ಯಾರೂ ಇಲ್ಲದ ಹಿನ್ನೆಲೆಯಲ್ಲಿ ನಾವು ಪ್ರಕರಣವನ್ನು ಸೋಮೋಟೋ ನಮ್ಮ ಚಂದ್ರಶೇಖರ್ ಅಂತ ಒಬ್ಬರು ASI ಅವ್ರ ಕಡೆಯಿಂದ ಅವ್ರಿಗೆ ಬಂದಿದ್ದ ಮಾಹಿತಿ ಮೇರೆಗೆ ಒಂದು ಸೋಮೋಟೋ ಕಂಪ್ಲೇಂಟ್ ತೊಗೊಂಡು 306 IPC ಅಂದರೆ ಅಬೆಟ್ಮೆಂಟ್ ಟು ಸೂಯಿಸೈಡ್ ಅನ್ನುವಂಥ ಒಂದು ಕಲಮಡಿಯಲ್ಲಿ ಪ್ರಕರಣ ದಾಖಲಿಸ್ಕೊಂಡಿದ್ವಿ. ನಮ್ಮ ತನಿಖೆಯಲ್ಲಿ ಕಂಡುಬಂದಿರುವಂಥದ್ದು ನೂರ್ ಜಹಾನ್ ಅಂತ ಈ ಲೇಡಿ ಏನಿದ್ದಾರೆ ಅವರು ವಾಸ ಇದ್ದಂಥ ಅಪಾರ್ಟ್ಮೆಂಟಲ್ಲೇ ಇವರು ವಿಜಯಲಕ್ಷ್ಮಿ ಮತ್ತು ನಾಗೇಶು ತನ್ನ ಮಕ್ಕಳ ಜೊತೆಗೆ ಸುಮಾರು ಒಂದು 4-5 ವರ್ಷಗಳ ಕಾಲ ವಾಸ ಇರ್ತಾರೆ. ಅದಾದಮೇಲೆ ಬೇರೆ ಕಡೆ ಆಕೆ ಮನೆ ಶಿಫ್ಟ್ ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಕೂಡ ಕಳೆದ 2-3 ತಿಂಗಳ ಸಮಯದಲ್ಲಿ ಗಂಡ ಹೆಂಡತಿ ನಡುವೆ ಸಾಕಷ್ಟು ವಿಷಯಗಳಿಗೆ ವ್ಯತ್ಯಾಸ ಆಗಿದೆ, ಭಿನ್ನಾಭಿಪ್ರಾಯ ಆಗಿದೆ. ಮತ್ತು ಆ ಸಂದರ್ಭದಲ್ಲಿ ಈಕೆ ಮನೆ ಬಿಟ್ಟು ಕೂಡ ಹೋಗಿರ್ತಾಳೆ. ಮನೆ ಬಿಟ್ಟು ಹೋದಂಥ ಸಂದರ್ಭದಲ್ಲಿ ನೂರ್ ಜಹಾನ್ ಅವ್ರ ಮನೆಯಲ್ಲೇ ವಾಸ ಇರ್ತಾಳೆ. ಮತ್ತು ತನಿಖೆಯಲ್ಲಿ ನಮಗೆ ಭಾಳ ಸ್ಪಷ್ಟವಾಗಿ ನೂರ್ ಜಹಾನ್ ಅವರ ಕನ್ಫೆಷನ್ ಸ್ಟೇಟ್ಮೆಂಟು, ಅದೇ ರೀತಿ ಇನ್ನೂ ಕೆಲವು ಸಾಂದರ್ಭಿಕ ಸಾಕ್ಷಿಗಳ ಹೇಳಿಕೆಯಿಂದ ನಮಗೆ ತಿಳಿದು ಬಂದಿರುವಂಥದ್ದು ಇವರು ಗಂಡ ಹೆಂಡತಿ ನಡುವೆ ಜಗಳ ಗಲಾಟೆ ಇದ್ದಿದ್ರ ಹಿನ್ನೆಲೆಯಲ್ಲಿ ನೂರ್ ಜಹಾನು ಮೂಲತಃ ಈ ಮ್ಯಾಚ್ ಮೇಕಿಂಗ್ ಅಂದರೆ ಗಂಡು ಹೆಣ್ಣು ತೋರಿಸುವಂಥದ್ದು ಕೆಲಸ, ಮದುವೆ ಮಾಡಿಸುವಂಥದ್ದು, ಗಂಡು ತೋರಿಸುವಂಥದ್ದು, ಹೆಣ್ಣು ತೋರಿಸುವಂಥದ್ದು, ಈ ಮ್ಯಾಚ್ ಮೇಕಿಂಗ್ ಕೆಲಸವನ್ನು ಮಾಡ್ತಾಳೆ. ಸೊ ಅವಳಿಗೆ ಸ್ವಲ್ಪ ಸಹಾಯಕ್ಕಿರಲಿ ಅಂತಂದು ಈ ಲೇಡಿನ ಮನೆ ಕೆಲಸ ಕರೆಯುವಂಥದ್ದು ಮತ್ತು ಬೇರೆ ಸಂದರ್ಭದಲ್ಲಿ ಕರೆಸ್ಕೊಳೋದೆಲ್ಲ ಮಾಡ್ತಿರ್ತಾಳೆ. ಮತ್ತು ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು. Volkswagen Mangalore, Airport Road, Yayadi, Mangalore. Volkswagen.